ಕರಾವಳಿ ಕರ್ನಾಟಕದಿಂದ ಅರಬ್ ರಾಷ್ಟ್ರದ ಮರಳುಗಾಡಿನವರೆಗೆ ನಮ್ಮ ದೇಶಗಳಲ್ಲಿ ಮಾತ್ರ ಅಲ್ಲ, ವಿದೇಶಗಳಲ್ಲಿ ಕೂಡ ತಾವು ಭರತನಾಟ್ಯದ ಒಂದು ಕಂಪನ ಹರಿಸಿದ್ರಿ. UK ಇರ್ಬೋದು, ಲಂಡನ್ ಇರ್ಬೋದು, ಮತ್ತು ಅಬುದಾಬಿ ಇರ್ಬೋದು, ನಮ್ಮ ಕೊಲ್ಲಿ ರಾಷ್ಟ್ರಗಳು ಇರ್ಬೋದು, ಇಷ್ಟು ಕಡೆಗಳೆಲ್ಲ ತಾವು ಏನು ತಮ್ಮ ನೃತ್ಯ ಪ್ರಕಾರವನ್ನು, ನೃತ್ಯ ಪ್ರದರ್ಶನ ಇರ್ಬೋದು, ನೃತ್ಯ ಕಾರ್ಯಾಗಾರವನ್ನು ಕೊಟ್ಟಿರುವ ಕಾರಣ ವಿದೇಶಕ್ಕೆ ಹೋದಂತಹ ಮೊದಲ ನೃತ್ಯದ ಅನುಭವ ಹೇಗಿತ್ತು ಎನ್ನುವಂಥದ್ದು, ವಿದೇಶಗಳಲ್ಲಿ ಪರ್ಫಾರ್ಮೆನ್ಸನ್ನು ಮಾಡಿರುವಂಥ ಯಾವುದು ಪ್ಲೇಸು? ಒಂದೊಂದು ದೇಶದಲ್ಲೇ ಒಂದೊಂದು ಅನುಭವ ಅಂತ ಹೇಳ್ಬೋದು. ನಾನು ದುಬೈ, ಕತ್ತರ್, ಅಬುದಾಬಿ ಈ ಇದರಲ್ಲಿ ಕಾರ್ಯಕ್ರಮ ಕೊಡೋದಾಗಲಿ, ನೃತ್ಯ ಶಿಕ್ಷಣ ಮಾಡುವಂತಹ ಸಂದರ್ಭದಲ್ಲಿ ವಿಶೇಷವಾಗಿ ನನಗೆ ಅನಿಸಿದ್ದು ಅಂತ ಹೇಳಿದರೆ, ಅಲ್ಲಿ ಜಾತಿ ಮತದ ಒಂದೇ ಒಂದು ಏನು ಡಿಸ್ಕ್ರಿಮಿನೇಷನ್ ಇಲ್ಲದೆ, ಅಲ್ಲಿ ಹಿಂದೂ, ಕ್ರೈಸ್ತ, ಮುಸಲ್ಮಾನ ಅಂತ ಏನೂ ಇಲ್ಲ. ನಮ್ಮ ಭಾರತೀಯ ಕಲೆ ಭರತನಾಟ್ಯ ಅಂದರೆ ಅದೊಂದು ಭಾರತೀಯ ಕಲೆ. ಅದನ್ನು ಕಲಿಬೇಕು ಅಂತ ಹೆತ್ತವರು ಮತ್ತೆ ಮಕ್ಕಳು ಭರತನಾಟ್ಯವನ್ನು ಕಲಿತಾರೆ. ನಮಗೆ ಇಲ್ಲಿ ಏನಾಗಿದೆ, ಭರತನಾಟ್ಯ ಸಂಗೀತ ಅದು ಕಲಿಬಹುದು, ನಾಳೆ ಕಲಿಬಹುದು, ಅಲ್ಲಿ ಟೀಚರ್ ಇದ್ದಾರೆ, ಯಾವಾಗ ಬೇಕಾದ್ರೆ ಕಲಿಬಹುದು, ಒಂದು ಹಿತ್ತಲ ಗಿಡ ಮದ್ದಲ್ಲ ಅಂತ ಹೇಳಿದಾಗೆ ಅಲ್ಲಿ ಅವರು ಶಿಕ್ಷಣದ ಜೊತೆಗೆ ಅಷ್ಟು ಆಸ್ಥೆಯಿಂದ, ಅಷ್ಟು ವಿನಯದಿಂದ ನೃತ್ಯವನ್ನು ಕಲಿತಾ ಇದ್ದದ್ದು ನೋಡಿ ನಂಗೆ ನಿಜವಾಗ್ಲೂ ಬಹಳ ಆಶ್ಚರ್ಯ ಆಯಿತು, ಬಹಳ ಸಂತೋಷ ಆಯಿತು. ಒಂದು ಪ್ರೇಕ್ಷಕರ ಸ್ಪಂದನೆ ಯಾವ ರೀತಿ ಇದೆ ಮೇಡಮ್? ಖಂಡಿತವಾಗಿ ಅವರಿಗೊಂದು ವಿಶೇಷ ಸಂಸ್ಕೃತಿಯನ್ನು, ಇಲ್ಲಿ ಆದರೆ ನಮಗೆ ನೀವು ಹೇಳಿದಾಗ ಹಿತ್ತಲೆಗಡ ಮದ್ದಲ್ಲ ಇಲ್ಲಿ ಸಾಮಾನ್ಯ ಆಗಿರ್ತದೆ, ಅಲ್ಲಲ್ಲಿ ಕಲಿಸ್ತಾ ಇರ್ತಾರೆ. ಆದರೆ ಅಲ್ಲಿ ಇರುವಂಥದ್ದು ನಮ್ಮ ದೇಶದ ಸಂಸ್ಕೃತಿಯನ್ನು ನಾವು ಇನ್ನೊಂದು ದೇಶಕ್ಕೆ ತೋರಿಸುವುದು ಅಂತ ಆದಾಗ ಅವರ ಒಂದು ಸ್ಪಂದನೆ, ಅಲ್ಲಿಯ ಜನರ ಒಂದು ಒಳ್ಳೆಯ ಪ್ರಶ್ನೆ ಕೇಳಿದ್ರಿ. ಕನ್ನಡ ನಾಡಿ ಅಂತ ಹೇಳುವಂತಹ ನಮ್ಮ ಕರ್ನಾಟಕದ ನಾಡು ನುಡಿ ಸಂಸ್ಕೃತಿಯನ್ನು ಒಳಗೊಂಡಂತಹ ಒಂದು ರೂಪಕವನ್ನು ನಾನು ಮತ್ತು ನನ್ನ ತಂಗಿ ವಿದುಷಿ ಶ್ರೀಧನ್ಯ ಮತ್ತು ನಮ್ಮ ತಂಡ ಮ್ಯಾಂಚೆಸ್ಟರ್ನಲ್ಲಿ ಪ್ರದರ್ಶನ ಮಾಡಿದಾಗ ಸುಮಾರು 650 ಕನ್ನಡಿಗರು ಅಲ್ಲಿ ಕೂತ್ಕೊಂಡಿದ್ರು. ಅವರೆಲ್ಲರೂ ಸ್ಟ್ಯಾಂಡಿಂಗ್ ಓವೇಷನ್ನ ಕೊಡ್ತಾರೆ ನಮಗೆ ಕರತಾಳನದ ಮೂಲಕ. ಅಂದರೆ ಆ ಕನ್ನಡದ ಕಂಪನ್ನು ಇನ್ನೊಂದು ದೇಶದಲ್ಲಿ ಮಾಡಿದಾಗ ಅವ್ರಿಗೂ ಎಷ್ಟು ಸಂತೋಷ, ಆ ಆನಂದ ಭಾಷ್ಪ ಆಗ್ತದೆ ಅಂತ ಹೇಳಿದರೆ, ನಮ್ಮ ಸಂಸ್ಕೃತಿಯನ್ನು ಮತ್ತೊಂದು ಕಡೆ ತಗೊಂಡು ಹೋಗಿ ಇಷ್ಟು ಆನಂದ ಭಾಷ್ಪವನ್ನು ನಮಗೆ ಕೊಡ್ಲಿಕ್ಕೆ ಸಾಧ್ಯ ಆಯ್ತಲ್ಲ ಅಂತ ಹೇಳುವಂತಹ ಒಂದು ಜೀವನ ಸಾಕ್ಷಾತ್ಕಾರ ನಮಗೆ ಆಗ ಸಿಗ್ತದೆ. ಅದೇ ರೀತಿ ಶ್ರೀಲಂಕಾದಲ್ಲಿ ಪ್ರಸ್ತುತಪಡಿಸಿದಾಗ ನಮ್ಮ ಭಾರತದ ನೃತ್ಯ ಕಲೆಯ ಹಿರಿಮೆ ಏನು ಅಂತ ಹೇಳುವಂಥದ್ದು, ನಾವೇನು ಒಂದು ಸಣ್ಣ ಅಣು, ಒಂದು ಸಣ್ಣ ಜೇನು ನೊಣ ಹೇಗೆ ಒಂದು ತೊಟ್ಟು ಜೇನನ್ನ ತಂದುಕೊಂಡೋ ಅಂತ ಆ ಒಂದು ಭಾವ ನಮಗೆ ಬರ್ತದೆ. ಭಾರತೀಯ ಸಂಸ್ಕೃತಿಯ ಒಂದು ಜೇನಿನ ಒಂದು ಬಿಂದುವನ್ನು ಇನ್ನೊಂದು ಕಡೆ ಹೋಗಿ ಪ್ರದರ್ಶನ ಮಾಡಿದಂತಹ ಆ ಒಂದು ವಿನಯತೆ ನಮ್ಮಲ್ಲಿ ಬರ್ತದೆ. ಮಾತ್ರ ಅಲ್ಲ, ಆ ಒಂದು ಸಾರ್ಥಕತೆ ಕೂಡ ನಮಗೆ ಮನಸ್ಸಿನಲ್ಲಿ ಆಗ್ತದೆ. ಓಕೆ ಮೇಡಮ್, ಈಗ ವಿದೇಶಗಳಲ್ಲಿ ತಾವು ಪರ್ಫಾರ್ಮೆನ್ಸನ್ನು ಕೊಟ್ಟಿದ್ದೀರಿ. ಒಂದು ಮ್ಯಾಂಚೆಸ್ಟರ್ ಎನ್ನುವಂಥ ಜಾಗದ ಬಗ್ಗೆ ಹೇಳಿದ್ರಿ, ಅಲ್ಲಿ ಒಂದಿಷ್ಟು ಜನ ಸ್ಟ್ಯಾಂಡಿಂಗ್ ಓವೇಷನ್ ಕೊಟ್ಟರು ಅಂತ ಹೇಳಿದ್ರಿ. ಅದಕ್ಕೆ ಕಾರಣ ಪರಕಾಯ ಪ್ರವೇಶ ಅಂತ ಹೇಳ್ಬೋದು ಒಬ್ಬರು ಕಲಾವಿದೆ. ಯಾಕೆಂತ ಹೇಳಿದರೆ, ಒಂದು ಪಾತ್ರದೊಳಗೆ ಹೊಕ್ಕು ಆ ಪಾತ್ರದ ಅಭಿನಯವನ್ನು ಮಾಡಿ ತೋರಿಸೋದು ಅಂತ ಹೇಳಿದರೆ ಒಂದಿಷ್ಟು ಚಾಲೆಂಜಿಂಗ್. ಯಾಕೆ ಅಂತ ಹೇಳಿದರೆ, ಆಗ ಹೇಳಿದಾಗೆ ಕೆಲವರ ದೇಹದ ಭಂಗಿಗಳಲ್ಲಿ ಸರಿಯಾಗಿ ಮಾಡಬಹುದು, ಆದರೆ ಎಕ್ಸ್ಪ್ರೆಷನ್ನು, ದೇಹ, ಮನಸ್ಸು ಮತ್ತು ಆತ್ಮ ಇವು ಮೂರೂ ಕೂಡ ಒಂದಾದಾಗ ಒಂದು ತಾಳ ಸಿಗ್ತದೆ ಅಂತ ಹೇಳ್ತಾರೆ. ಆ ನಿಟ್ಟಿನಲ್ಲಿ ಈಗ ಬರುವಂತಹ ತಮ್ಮ ಯಾರೇ ಇರ್ಬೋದು, ಒಂದು ನೃತ್ಯ ಕಲಿಯುವಂತಹ ಮಕ್ಕಳಿಗೆ ಈ ಪರಕಾಯ ಪ್ರವೇಶ ಅನ್ನುವಂಥದ್ದನ್ನು ನೀವು ಯಾವ ರೀತಿ ಕಲಿಸ್ತೀರಿ ಅನ್ನುವಂಥದ್ದು ಎಷ್ಟು ಚಾಲೆಂಜ್ ಆಗಿರ್ತದೆ? ಎಲ್ಲ ವಿದ್ಯಾರ್ಥಿಗಳು ಅದನ್ನು ಕಲಿಲಿಕ್ಕೆ ಸಾಧ್ಯವಾ ಅಥವಾ ಕೆಲವರಿಗೆ ಪ್ರತಿಭೆ ಇರ್ತದೆ ಅನ್ನುವಂಥದ್ದು? ಸುಮಾರು ಒಂದು 8-10 ವರ್ಷಗಳು ನೃತ್ಯವನ್ನು ಕಲಿತ ಮೇಲೆ ಬಹಳಷ್ಟು ಡೆಡಿಕೇಶನಿಂದ ನೀವು ಹೇಳಿದಂತಹ ಈ ಒಂದು ಪಾತ್ರ ಪ್ರದರ್ಶನ ಆಗಿರ್ಬೋದು ಅಥವಾ ಈ ಒಂದು ವಿಚಾರಗಳು, ನನ್ನ ಗುರುಗಳು ಒಂದು ಪಾತ್ರವನ್ನು ನಿರ್ವಹಿಸಬೇಕಾದ್ರೆ ಆ ಪಾತ್ರದ ಒಳ್ಳೆಯ ವಿಶೇಷತೆ ಅಥವಾ ಒಳ್ಳೆಯ ಗುಣಗಳೇನಿದೆ ಅದನ್ನು ನಾವು ತೋರಿಸ್ತಾ ಹೋಗಬೇಕು. ಮೊದಲಾಗಿ ಆ ಪಾತ್ರದ ಬಗ್ಗೆ ನಾವು ಪುಸ್ತಕದಿಂದ ಅರಿವನ್ನ ಪಡ್ಕೊಳ್ಬೇಕು, ಆ ಪಾತ್ರವನ್ನ ನಾವು ಜೀವಿಸಬೇಕು. ಹಾಗಾದಾಗ ಮಾತ್ರ ವೇದಿಕೆಯಲ್ಲಿ ಜೀವಂತವಾಗಿ ಆ ಪಾತ್ರವನ್ನ ತರಲಿಕ್ಕೆ ಸಾಧ್ಯ ಅಂತ ಹೇಳ್ತಾ ಇದ್ರು. ಬಹುಶಃ ಅಷ್ಟು ಡೆಡಿಕೇಶನ್ ಅನ್ನ ಒಂದು ಮಗು ಕೊಡಬೇಕಾದ್ರೆ 10-15 ವರ್ಷಗಳು ಕಳೆದು ಹೋಗ್ತವೆ. ಅಷ್ಟು 10-15 ವರ್ಷಗಳು ಈ ಕಲೆಯನ್ನ ಕಲಿಬೇಕಾದಂತಹ ಸಂದರ್ಭ ಇದೆ.
ಅಂಥ ವಿದ್ಯಾರ್ಥಿಗಳಿಗೆ ಮಾತ್ರವೇ ನಾವು ಈ ಪರಕಾಯ ಪ್ರವೇಶ ಅಂತ ಹೇಳುವಂತಹ ದೊಡ್ಡ ಪದವನ್ನು ಉಪಯೋಗಿಸುವಂತಹ ಒಂದು ಇದು ಸಾಧ್ಯ ಆಗುತ್ತೆ. ಎಲ್ಲ ಮಕ್ಕಳಿಗೆ ಅದು ಸಾಧ್ಯ ಆಗಲಿಕ್ಕಿಲ್ಲ, ಆದರೆ ಖಂಡಿತವಾಗಿ ಕೆಲವು ಮಕ್ಕಳಿಗೆ ಅದನ್ನು ಅಷ್ಟು ಭಕ್ತಿಯಿಂದ ನೃತ್ಯವನ್ನು ಆರಿಸಿಕೊಂಡ ಮಕ್ಕಳಿಗೆ ಖಂಡಿತವಾಗಿ ಅದನ್ನು ಸಾಧಿಸಲಿಕ್ಕೆ ಆಗ್ತದೆ. ಈಗ ಮೇಡಮ್, ಈಗ ಭರತನಾಟ್ಯದಲ್ಲಿ ಹೊಸ ಒಂದು ನೃತ್ಯದ ಒಂದು ನಿರ್ದೇಶನವನ್ನು ಮಾಡುವಾಗ ಅಥವಾ ಹೊಸ ಒಂದು ನೃತ್ಯದ ಸಂಯೋಜನೆಯನ್ನು ಮಾಡುವಾಗ ಒಂದು ಯಾವ ರೀತಿಯ ಹೋಮ್ವರ್ಕ್ ಇರ್ತದೆ, ಯಾವ ರೀತಿಯ ಪ್ರಿಪರೇಷನ್ ಬೇಕು, ಕೊಡುವಾಗ ಪ್ರತಿಯೊಂದು ಹೊಸತು ಅಂತ ಅನ್ನುವಂಥದ್ದು ಆಗಿರಬೇಕು. ನಾನು ಈ ಹಿಂದೆ ಕೊಟ್ಟ ನೃತ್ಯ ರೂಪಕ್ಕಿಂತ ಇದರಲ್ಲಿ ಏನು ವಿಶೇಷತೆಯನ್ನು ಕೊಡಬಹುದು? ಹೌದು, ಖಂಡಿತವಾಗಿ. ಮೊದಲು ನಾವು ಆ ಕಾನ್ಸೆಪ್ಟನ್ನು ಪ್ರಿಪೇರ್ ಮಾಡಬೇಕಾಗ್ತದೆ. ಆಮೇಲೆ ಅದಕ್ಕೆ ಬೇಕಾದಂತಹ ಸಾಹಿತ್ಯವನ್ನು ತಜ್ಞರಿಂದ ಬರೆಸಬೇಕಾಗ್ತದೆ. ಆಮೇಲೆ ನಮ್ಮ ಹಿಮ್ಮೇಳ ಕಲಾವಿದರು ಅದನ್ನು ಕೈಯಲ್ಲಿಟ್ಕೊಂಡು ಕೆಲಸ ಮಾಡಬೇಕಾಗ್ತದೆ. ಸಂಗೀತ ಕಲಾವಿದರು ಯಾವ ರೀತಿ ರಾಗಗಳನ್ನು ಅದಕ್ಕೆ ಪೋಣಿಸುವಂಥದ್ದು ಅಂತ, ಮೃದಂಗ ಕಲಾವಿದರು ಮತ್ತು ವಾದ್ಯ ಕಲಾವಿದರು ಯಾವ ರೀತಿ ಸಂಗೀತವನ್ನು ಅದಕ್ಕೆ ಕೊಡಬೇಕು ಅಂತ ತಯಾರಿ ಮಾಡಿಕೊಳ್ಳುವಂಥದ್ದು. ಇನ್ನು ನೃತ್ಯ ಕಲಾವಿದರು ಅದರಲ್ಲಿರುವಂತಹ ಪರ್ಫಾರ್ಮರ್ಸ್ ಎಷ್ಟು ಜನ ಬೇಕು, ಯಾವ ರೀತಿ ಪರ್ಫಾರ್ಮ್ ಮಾಡ್ಬೋದು, ಅದರ ಕೋರಿಯೋಗ್ರಫಿ ಹೇಗೆ, ಪಾತ್ರಗಳು ಹೇಗೆ ಬರ್ತವೆ. ಹಾಗಾಗಿ ನನ್ನ ಸಂಸ್ಥೆಯಲ್ಲಿ ಇತ್ತೀಚೆಗೆ ವೆಂಕಟೇಶ ವೈಭವ ಅಂತ ಹೇಳುವಂಥ ಒಂದು ನೃತ್ಯ ರೂಪಕವನ್ನು ತಯಾರು ಮಾಡ್ಕೊಂಡಿದ್ದೀವಿ. ಆ ಪ್ರೊಡಕ್ಷನ್ಗಾಗಿ ಸುಮಾರು ಒಂದು 6 ತಿಂಗಳು ಕೆಲಸ ಮಾಡಬೇಕಾಯಿತು. ಒಂದು ವೇದಿಕೆ ಅದು ಕಂಡಿದೆ. ಈಗ ಇನ್ನು 2 ತಿಂಗಳಲ್ಲಿ ಅದು ಬೆಂಗಳೂರಿನಲ್ಲಿ ವೇದಿಕೆ ಕಾಣ್ತಾ ಇದೆ. ಹಾಂ ಮೇಡಮ್, ಅದರ ಜೊತೆಗೆ ಈಗ ಭರತನಾಟ್ಯ ಅಂತ ಹೇಳಿದರೆ ನಮಗೆ ಗೊತ್ತಿರುವಂಥದ್ದು ಒಂದಿಷ್ಟು ಮೊದಲಿಗೆ ಗೆಜ್ಜೆ ಪೂಜೆ ಅನ್ನುವಂಥದ್ದು, ನಂತರ ಒಂದಿಷ್ಟು ಕಲೆಯನ್ನು ಕಲಿತ ನಂತರ ರಂಗಪ್ರವೇಶ ಅಂತ ಬರ್ತದೆ. ಈ ರಂಗಪ್ರವೇಶಕ್ಕೆ ಇರುವಂತಹ ಅರ್ಹತೆ ಮತ್ತು ಮಾನದಂಡಗಳು ಏನು, ಮತ್ತು ಎಷ್ಟರ ಮಟ್ಟಿಗೆ ಒಬ್ಬ ಕಲಾವಿದೆ ರಂಗಪ್ರವೇಶ ಆಗಬೇಕು ಅಂತ ಹೇಳಿದರೆ ಅವರಲ್ಲಿ ಎಷ್ಟರ ಮಟ್ಟಿಗೆ ಪ್ರತಿಭೆ ಇರಬೇಕು ಅನ್ನುವಂಥದ್ದು? ರಂಗಪ್ರವೇಶ ಅಂತ ಹೇಳಿದರೆ ಶಾಸ್ತ್ರೀಯವಾಗಿ ಏನಿತ್ತು ಮೊದಲಿನ ಕಾಲದಲ್ಲಿ, ನೃತ್ಯ ಕಲೆಯನ್ನು ಕಲಿತಂತಹ ಮಗು ಪ್ರಥಮ ಬಾರಿಗೆ ದೇವಸ್ಥಾನದ ಪ್ರಾಂಗಣದಲ್ಲಿ ಅಥವಾ ನವರಂಗದಲ್ಲಿ ದೇವಸ್ಥಾನದ ಗರ್ಭಗುಡಿಯ ಎದುರುಗಡೆ ಇಂಥಲ್ಲಿ ಪ್ರಥಮದ ಗೆಜ್ಜೆ ಕಟ್ಟಿ ಗುರುಗಳ ಆಶೀರ್ವಾದ ಪಡೆದುಕೊಂಡು ಹಿಮ್ಮೇಳ ಕಲಾವಿದರ ಜೊತೆಗೆ ನೃತ್ಯ ಪ್ರದರ್ಶನ ಮಾಡುವಂಥದ್ದು. ಆಮೇಲೆ ಗುರುಗಳಿಗೆ ಆ ಕಲೆಯನ್ನು ಧಾರೆ ಎರೆದದಕ್ಕಾಗಿ ಗುರು ದಕ್ಷಿಣೆಯನ್ನು ನೀಡಿ ಸಾಕ್ಷಾತ್ಕಾರ ಪಡೆಯುವಂಥದ್ದು, ಇದನ್ನು ರಂಗಪ್ರವೇಶ ಅಂತ ಹೇಳ್ತಾ ಇದ್ರು ಶಾಸ್ತ್ರೀಯವಾಗಿ. ಈಗ ದೇವಸ್ಥಾನದಿಂದ ಎಲ್ಲ ನೃತ್ಯ ಕಾರ್ಯಕ್ರಮಗಳೆಲ್ಲ ರಂಗಮಂಟಪಕ್ಕೆ, ಆಡಿಟೋರಿಯಂಗಳಿಗೆ ಬಂದಿದೆ. ಆಡಿಟೋರಿಯಂಗೆ ಬಂತು ಅಂತ ಹೇಳಿದ ತಕ್ಷಣ ಆಡಿಟೋರಿಯಂ ಖರ್ಚು, ಧ್ವನಿ ಬೆಳಕಿನ ಖರ್ಚು, ಪ್ರಸಾದನದ ಖರ್ಚು, ಹಿಮ್ಮೇಳದ ಖರ್ಚು, ಈ ಖರ್ಚು 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 ಅಂತ ಬಂದಾಗ ಆ ಖರ್ಚು ಮಾಡುವವರಿಗೆ ಮಾತ್ರ ರಂಗಪ್ರವೇಶ ಮಾಡ್ಲಿಕ್ಕೆ ಸಾಧ್ಯ ಇದೆ. ಈಗ ಅಂದ್ರೆ 5-6 ಲಕ್ಷ ಖರ್ಚು ಮಾಡುವಂಥದ್ದು ಇದೆ. ಯಾಕೆಂದ್ರೆ ರಂಗಮಂದಿರಕ್ಕೆ ಎಷ್ಟು ಬಾಡಿಗೆ ಇದೆ ಅಂತ ನಿಮಗೆ ಗೊತ್ತಿದೆ. ಹಾಗಾದಾಗ ಖರ್ಚಿನ ವಿಚಾರ ಒಂದು ಕಡೆ, ಮತ್ತೆ ಪ್ರತಿಭೆ ಅಂತ ಬಂದಾಗ ಪ್ರತಿಭೆಯ ಹಲ್ಲಿದ್ದವರಿಗೆ ಕಡಲೆ ಇಲ್ಲ, ಕಡಲೆ ಇದ್ದವರಿಗೆ ಹಲ್ಲಿಲ್ಲ ಅಂತ. ಕೆಲವೊಮ್ಮೆ ಪ್ರತಿಭೆ ಇದ್ದ ಮಕ್ಕಳಿಗೆ ಇಷ್ಟೊಂದು ಖರ್ಚು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ, ಖರ್ಚು ಮಾಡುವಂತಹ ಮಕ್ಕಳಿಗೆ ಪ್ರತಿಭೆ ಇರುವುದಿಲ್ಲ. ಹಾಗಾಗಿ ರಂಗಪ್ರವೇಶ ಅಂತ ಹೇಳುವ ಕಾನ್ಸೆಪ್ಟ್ ಐಡಿಯಾಲಜಿ ಬಹಳಷ್ಟು ಅದು ಅಂದ್ರೆ ಅವರ ಅನುಕೂಲಕ್ಕೆ ತಕ್ಕ ಹಾಗೆ ಅಂತ ಅಂದ್ಕೊಳ್ಬಹುದು ನಾವು.